ಮಂಗಳೂರಿನ ಕಂಕನಾಡಿ ಫಾದರ್ ಮುಲ್ಲರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕ್ರಿಸ್ಮಸ್ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಈ ವೇಳೆ ಕ್ರಿಸ್ಮಸ್ ಗೀತೆಗಳು ಹಾಗೂ ನೃತ್ಯ ರೂಪಕ ಎಲ್ಲರ ಗಮನ ಸೆಳೆದವು. ನಗರದ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯಿಂದ ಕ್ರಿಸ್ಮಸ್ ಹಬ್ಬವನ್ನು ಆಸ್ಪತ್ರೆಯ ಆಶಾಕಿರಣ ಮುಂಭಾಗದಲ್ಲಿ ಆಚರಿಸಲಾಯಿತು. ಈ ವೇಳೆ ಕ್ರಿಸ್ಮಸ್ ಬುಲೆಟಿನ್ ಹಾಗೂ ಕ್ಯಾಲೆಂಡರ್ ಅನ್ನು ಸಂಸ್ಥೆಯ ನಿರ್ದೇಶಕ ರೆವರೆಂಡ್ ಫಾದರ್ ರಿಚರ್ಡ್ ಕೊಯೆಲೋ ಬಿಡುಗಡೆಗೊಳಿಸಿದರು. ಈ ವೇಳೆ ಅವರು ಕ್ರಿಸ್ಮಸ್ ಹಬ್ಬದ ಶುಭವನ್ನ ಕೋರಿದರು. ಶಾಂತಿ ಸಹಬಾಳ್ವೆ ಎಲ್ಲರಲ್ಲೂ ನೆಲೆಸಲಿ ಎಂದು ಆಶಿಸಿದರು. ಕ್ರಿಸ್ಮಸ್ ಆಚರಣೆಯ ಪ್ರಯುಕ್ತ ತಮ್ಮೆಲ್ಲರಿಗೂ ಹಾಗೂ ನಮ್ಮ ರೋಗಿ ಬಾಂಧವರೆಲ್ಲರಿಗೂ, ಅವರ ಆರೈಕೆಯನ್ನು ಮಾಡುವಂಥ ಅವರ ಕುಟುಂಬದ ಸದಸ್ಯರಿಗೂ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಸಂದೇಶವನ್ನು ಕೊಡಲು ನಾನು ಸಂತೋಷಪಡುತ್ತಿದ್ದೇನೆ. ಪ್ರೀತಿಯಿಂದ ಬಾಳಲು ಮತ್ತು ನಾವು ಸೌಹಾರ್ದತೆಯಿಂದ ಬಾಳಲು, ಒಬ್ಬರನ್ನೊಬ್ಬರನ್ನು ಗೌರವಿಸಿ ಬಾಳಲು ಅವರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಯೇಸುವಿನ ಜನನ ನಮ್ಮ ರಕ್ಷಣೆ. ನಮ್ಮ ಪಾಪಗಳನ್ನು ಅವರು ತೆಗೆದುಹಾಕಿ ನಮ್ಮನ್ನು ಅವರು ರಕ್ಷಿಸಿದ್ದಾರೆ. ಸಂಸ್ಥೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ರುಡಾಲ್ಫ್ ರವಿಡೇಸ, ಫಾದರ್ ರೋಷನ್, ರೆವರೆಂಡ್ ಫಾದರ್ ಅಜಿತ್ ಮಿನೇಜಸ್, ಡೀನ್ ಜಯಪ್ರಕಾಶ್ ಆಳ್ವಾ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕ್ರಿಸ್ಮಸ್ ಗೀತೆಗಳು, ನೃತ್ಯ ರೂಪಕ ಎಲ್ಲರ ಗಮನ ಸೆಳೆದವು. ಮನುಕುಲದ ಒಳಿತಿಗಾಗಿ ಸಾಮರಸ್ಯ ಸಾರಿಹರು. ಲಕ್ಕಿ ಡ್ರಾದ ವಿಜೇತರಿಗೆ ಬಹುಮಾನವನ್ನು ಸಹ ನೀಡಲಾಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.